ಅಭಿಮಾನಿಗಳಿಗೆ ಅವರ ಅಭಿಮಾನಿಯಾಗಿ ಇದೆ. ನಮಗೆ ಏನಂದರೆ ನಾವು ಬ್ಲಡ್ ನಾವು ಯಾವತ್ತೂ ಇಟ್ಕೊಳ್ಳೋಕೆ ಇಷ್ಟಪಡೋಲ್ಲ. ಬಟ್ ಸಮಸ್ಯೆ ನಮ್ಮದ ನಾವು ಪ್ರೊಡ್ಯೂಸರ್ ಪರವಾಗೂ ಇರ್ತೀವಿ, ಎಕ್ಸಿಬಿಟರ್ ಪರವಾಗೂ ಇರ್ತೀವಿ, ಚೇಂಬರ್ ಪರವಾಗೂ ಇರ್ತೀವಿ. ಇದಕ್ಕೆಲ್ಲ ಹೆಚ್ಚಿನ ನಾವು ಥ್ಯಾಂಕ್ಸ್ ಹೇಳಬೇಕಾದ್ರೆ ಮುಖ್ಯಮಂತ್ರಿಗಳು. ಯಾಕಂದ್ರೆ ಅವ್ರು ಬಂದು ನನಗೆ 3 ಸತಿ ಫೋನ್ ಮಾಡಿ ಏನು ಶಿವನ ಏನಾಗಿದೆ, ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಕೇಳಿದಾಗ ಅವ್ರಿಗೆ ನಮ್ಮ ಫ್ಯಾಮಿಲಿ ಮೇಲೆ ಇರ್ತಾರೆ, ಇಡೀ ಇಂಡಸ್ಟ್ರಿ ಮೇಲೆ ಇರೋ ಕಾಳಜಿಯನ್ನು ನಾವು ಯಾವಾಗಲೂ ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ತಿರ್ಗಾ ಬೆಳಗ್ಗೆ ಹೋಗಿ ಮೀಟ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇದ್ರು ಚೇಂಬರ್ ಜಯರಾಜ್ ಅವರು ಫೋನ್ ಮಾಡಿದ್ರು ನನಗೆ 3 ಸತಿ. ನಾನು ಶ್ರೀಕಾಂತ್ ಅವ್ರು ಮಾಡಿದ ಆಮೇಲೆ ಚೇತನ್ ಬಂದಿದ್ರು ಡೈರೆಕ್ಟ್ರು, ಅವ್ರ ಹತ್ರ ಮಾತಾಡಿದ್ವಿ. ಆಮೇಲೆ ಅವರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದಾಗ ಕಿಶೋರ್ ನೆನ್ನೆ ಹಾಸ್ಪಿಟ್ಲ್ ಇದ್ದವರು ಬಂದು ಇದೆಲ್ಲ ಕ್ಲಾರಿಫೈ ಮಾಡಿದ್ರು. ಬಟ್ ಇದ್ರಲ್ಲಿ ಯಾರು ತಪ್ಪು ಅಂತ ನಾವು ಹುಡುಕೋದು ಬೇಡ. ಬಟ್ ಐ ಥಿಂಕ್ ಇವಾಗ ಯಾರದೇ ಪಿಕ್ಚರ್ ಬರಲಿ ನಾವೇನು ಬೇಡ ಅಂತ ಹೇಳಲ್ಲ, ಬರಲಿ ಅದುವೇ. ಬಟ್ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಅವ್ರು ತೆಗೆಯೋದು ಎಷ್ಟು ಸರಿ ಅನ್ನೋದು ಎಲ್ಲರೂ ಒಂದು ಪ್ರಶ್ನೆ ಕಾಡುತ್ತೆ. ಬಟ್ ಇವಾಗ ಎಲ್ಲರಿಗೂ ಐ ಥಿಂಕ್ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಒಂದು ಸಮಸ್ಯೆನ ಪರಿಹಾರ ಆಗಿದೆ. ಅಭಿಮಾನಿಗಳು ಯಾರು ಆತಂಕ ಪಡಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರೂ ಇದ್ದೀವಿ, ಎಲ್ಲರೂ ಫೈಟ್ ಮಾಡ್ಬೇಕು. ಯಾಕಂದ್ರೆ ಒಂದೊಂದ್ಸತಿ ಆಗುತ್ತೆ ಆ ಥರ. ಸೊ ಇದರಲ್ಲಿ ನಾವು ತಪ್ಪು ಹುಡುಕ್ತಾ ಹೋಗ್ಬಾರ್ದು. ಎಲ್ಲರೂ ಮನುಷ್ಯನೇ, ತಪ್ಪು ಒಂದೊಂದ್ಸತಿ ಆಗುತ್ತೆ, ಎಲ್ಲ ಮನುಷ್ಯರಿಗೆಲ್ಲದು ಯಾವ ರೀತಿ ಆಗುತ್ತೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ರೈಸ್ ಆಗುತ್ತೆ. ಅದರಿಂದ ತಾವು ಏನು ಆತಂಕ ಪಡಬೇಕಾಗಿಲ್ಲ, ಎಲ್ಲ ಕಡೆ ಸಾಲ್ವ್ ಆಗುತ್ತೆ. ಆ್ಯಂಡ್ ನನ್ನ ನೇತೃತ್ವ ಅಂತ ಹೇಳೋದು ಇಷ್ಟಪಡೋಲ್ಲ. ನಾನು ಯಾವಾಗ ಬಂದಿದ್ದು ಯಾವುದೇ ಕನ್ನಡ ಸಿನಿಮಾ ಆಗಲಿ, ನನ್ನ ತಮ್ಮನ ಸಿನಿಮಾಗೋಸ್ಕರ ಬಂದಿದ್ದೇನೆ ಶಿವಣ್ಣ ಅಂತ. ಈ ಸಿನಿಮಾ ಯಾರ ಸಿನಿಮಾ ಆದರೂ ಖಂಡಿತ ನಾನು ಬಂದೇ ಬರ್ತೀನಿ. ಯಾಕಂದ್ರೆ ಅದು ನಮ್ಮ ಸಿನಿಮಾ, ಕನ್ನಡ ಭಾಷೆಯ ಸಿನಿಮಾ, ನಮ್ಮ ಭಾಷೆಯಿಂದ ಬಂದಾಗ ಖಂಡಿತ ನಾವು ಬಂದೇ ಬರ್ತೀನಿ. ಅದೇನು ನಾವು ಸೆಕೆಂಡ್ ಕ್ವಶನ್ ಬರದೇ ಬೇಕಾಗಿಲ್ಲ. 100% ಇವರೆಲ್ಲ ಸಾಲ್ವ್ ಮಾಡಿದ್ರೆ ಜಯರಾಜ್ ತುಂಬ ಥ್ಯಾಂಕ್ಸ್. ಕಿಶೋರ್ ಅವ್ರು ಬಂದು ಪಾಪ ಹಾಸ್ಪಿಟ್ಲ್ ಇದ್ರು, ಹಾಸ್ಪಿಟ್ಲಿಂದ ಬಂದು ಓವರ್ ನೈಟ್ ಬಂದು ತುಂಬ ಥ್ಯಾಂಕ್ಸ್ ಕಿಶೋರ್. ಚೇತನ್ ಅವರು ಅಷ್ಟೇ, ಶ್ರೀಕಾಂತ್, ಗಣೇಶ್, ಎವ್ರಿಬಡಿ, ಎಲ್ಲರೂ ಥ್ಯಾಂಕ್ಸ್. ನಿನ್ನೆ ಸಾಯಂಕಾಲನೇ ಮುಖ್ಯಮಂತ್ರಿ